ಮುಚ್ಚೂರು ಕ್ರಾಸ್ನಿಂದ ಮೂಡಬಿದ್ರೆಗೆ ಹೆದ್ದಾರಿ ನಿರ್ಮಾಣ ಮಾಡುವ ಸಂದರ್ಭ ಆಳವಾಗಿದ್ದ ಕೃಷಿ ಭೂಮಿಗೆ ಅಂದಾಜು 20 ಅಡಿ ಮಣ್ಣು ತುಂಬಿಸಿ ಎತ್ತರಿಸಿ ಹೆದ್ದಾರಿಯನ್ನು ನಿರ್ಮಿಸಲಾಗಿದೆ. ಇಲ್ಲಿ ಸದೃಢವಾಗಿ ತಲೆ ಎತ್ತಿ ನಿಂತಿದ್ದ ಅಕ್ಕಪಕ್ಕದ ಗುಡ್ಡಗಳಿಂದ ಬೇಕಾಬಿಟ್ಟಿಯಾಗಿ ಮಣ್ಣನ್ನು ಅಗೆದು ತೆಗೆದು ಇಲ್ಲಿ ತುಂಬಿಸಲಾಗಿದೆ. ಗಟ್ಟಿ ಮಣ್ಣಿನ ಜೊತೆಗೆ ಮಳೆಗೆ ಶೀಘ್ರ ಕರಗಿಬಿಡುವ ಜೇಡಿಮಣ್ಣನ್ನು ಕೂಡ ಇಲ್ಲಿ ತುಂಬಿಸಲಾಗಿತ್ತು. ಇದು ಭಾರೀ ಮಳೆಗೆ ಹೆದ್ದಾರಿ ಕುಸಿತಕ್ಕೆ ಕಾರಣವಾದ ಅಂಶಗಳಲ್ಲಿ ಒಂದಾಗಿದೆ. ಈಗಲೂ ಕುಸಿತ ಕಂಡ ಹೆದ್ದಾರಿಯ ಅನತಿ ದೂರದಲ್ಲಿ ಇದೇ ಜೇಡಿಮಣ್ಣನ್ನು ತುಂಬಿಸಲಾಗುತ್ತಿದೆ ಎಂಬುದು ಪರಿಸರ ಮತ್ತು ಮಣ್ಣಿನ ಬಗ್ಗೆ ಅನುಭವ ಹೊಂದಿರುವ ಸ್ಥಳೀಯರ ಆರೋಪವಾಗಿದೆ. ಹೆದ್ದಾರಿ ನಿರ್ಮಾಣಕ್ಕೂ ಮುನ್ನ ಮುಚ್ಚೂರು ಕ್ರಾಸ್ ಬಳಿ ಹರಿದು ಬರುತ್ತಿದ್ದ ಭಾರೀ ಪ್ರಮಾಣದ ಮಳೆ ನೀರು ಇಲ್ಲಿರುವ ಖಾಸಗಿ ಸಭಾಂಗಣದ ಪಕ್ಕದ ಪರಂಬೋಕು ತೋಡಿನ ಮೂಲಕ ಹರಿತಾ ಇತ್ತು. ಹೆದ್ದಾರಿ ನಿರ್ಮಾಣದ ಸಂದರ್ಭ ಹೊಸ ಹೆದ್ದಾರಿಯ ಪಶ್ಚಿಮ ಭಾಗದಲ್ಲಿ ಚರಂಡಿ ನಿರ್ಮಿಸಿ ಮಳೆ ನೀರನ್ನು ತಿರುಗಿಸಲಾಯಿತು. ಈ ಮಳೆ ನೀರು ಮುಂದಕ್ಕೆ ಹರಿಯಲು ದಾರಿ ಇಲ್ಲದೆ ಜಾನ್ ಮತ್ತು ಪುಷ್ಪಾ ಆಚಾರ್ಯ ಅವರ ತೋಟದಲ್ಲಿ ಶೇಖರಣೆಗೊಂಡಿತ್ತು. ಇಲ್ಲಿಂದ ಮುಂದಕ್ಕೆ ವಿವೇಕಾನಂದ ಕಾಲೇಜಿನ ಬಳಿ ಇರುವ ಪರಂಬೋಕು ತೋಡಿಗೆ ನೀರು ಹರಿದು ಹೋಗಲು ಸಮರ್ಪಕ ಚರಂಡಿ ನಿರ್ಮಿಸದ ಪರಿಣಾಮವಾಗಿ ಹೆದ್ದಾರಿಯ ಪಶ್ಚಿಮ ಭಾಗದಲ್ಲಿ ಮಳೆ ತುಂಬಿದ್ದು ಮಣ್ಣು ತುಂಬಿಸಿ ಅಂದಾಜು 20 ಅಡಿ ಎತ್ತರಿಸಿ ನಿರ್ಮಿಸಿದ್ದ ಹೆದ್ದಾರಿ ಕುಸಿದು ಹೋಯಿತು. ಹೆದ್ದಾರಿ ಕುಸಿತದ ಪರಿಣಾಮ ಅಶ್ವಿನ್ ನಾಯ್ಕ್, ಜಾನ್ ಮತ್ತು ಪುಷ್ಪಾ ಆಚಾರ್ಯ ಅವರ ತೋಟಕ್ಕೆ ವ್ಯಾಪಕ ಹಾನಿಯಾಗಿದ್ದು 1000ಕ್ಕೂ ಅಧಿಕ ಅಡಿಕೆ ಗಿಡಗಳು, ಕೃಷಿ ಹಾನಿಗೊಳಗಾಗಿದೆ. ಕುಸಿತದ ದಿನ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಂಗಳೂರು ತಹಶೀಲ್ದಾರ್ ರಮೇಶ್ ಬಾಬು ಹೆದ್ದಾರಿಯನ್ನು ಪರಿಶೀಲಿಸಿ ಒಂದು ಹೆದ್ದಾರಿಯ 2 ಕಡೆ 10 ಅಡಿ ಅಗಲ 20 ಅಡಿ ಆಳಕ್ಕೆ ಓಪನ್ ಚರಂಡಿ ನಿರ್ಮಿಸಬೇಕು. ಈ ಕೆಲಸ ತಕ್ಷಣದಿಂದ ಆರಂಭವಾಗಬೇಕು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಜೆಕ್ಟ್ ಡೈರೆಕ್ಟರ್ ಜಾವೇದ್ ಅಜ್ಮಿ ಅವರಿಗೆ ಸೂಚನೆಯನ್ನ ನೀಡಿದರು. ಆದರೆ ಗುತ್ತಿಗೆ ಸಂಸ್ಥೆ ಹೆದ್ದಾರಿ ದುರಸ್ತಿ ಕಾಮಗಾರಿ ಆರಂಭಿಸಿದ್ದು ಶೇಖರಣೆಗೊಂಡಿದ್ದ ನೀರು ಹರಿಯಲು 10 ಅಡಿ ಅಗಲವಾದ ಚರಂಡಿ ಬದಲಿಗೆ ಕಾಟಾಚಾರಕ್ಕೆ ಎಂಬಂತೆ ಕಿರಿದಾದ ಚರಂಡಿ ನಿರ್ಮಿಸಿದೆ. ಮತ್ತೆ ಮಳೆ ಬಿರುಸುಗೊಂಡು ಭಾರೀ ಪ್ರಮಾಣದ ಮಳೆ ನೀರು ಇದೇ ಜಾಗಕ್ಕೆ ಹರಿದು ಬಂದಲ್ಲಿ ನೀರಿನ ಒತ್ತಡ ಹೆಚ್ಚಾಗಿ ಹೆದ್ದಾರಿ ಪೂರ್ವ ಭಾಗಕ್ಕೆ ಕುಸಿದು ಹೋಗಲಿದೆ. ಇಲ್ಲಿನ ಮಣ್ಣಿನ ಗುಣಲಕ್ಷಣಗಳನ್ನು ಮತ್ತು ನೈಸರ್ಗಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡದೆ ತಮಗೆ ತೋಚಿದಂತೆ ನಿಸರ್ಗ ನಿಯಮದ ವಿರುದ್ಧವಾಗಿ ಹೆದ್ದಾರಿ ಕಾಮಗಾರಿ ನಡೆಸಿದ್ದಲ್ಲದೆ ಕಳಪೆ, ಅವೈಜ್ಞಾನಿಕ ಮತ್ತು ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಇಲ್ಲಿ ಇಂದಿನ ಪರಿಸ್ಥಿತಿಗೆ ಕಾರಣವಾಗಿದೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಇಲ್ಲಿಗೆ ಯಾವುದೇ ಅಧಿಕಾರಿ ಬಂದಿಲ್ಲ, ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳುವ ಯಾವುದೇ ಪ್ರಯತ್ನ ಮಾಡಿಲ್ಲ ಎನ್ನುತ್ತಾರೆ ಹೆದ್ದಾರಿ ಕುಸಿದು ನೀರು ತುಂಬಿ ತೋಟ ಕಳೆದುಕೊಂಡಿರುವ ಪ್ರಗತಿಪರ ಕೃಷಿಕ, ಫೆಡರೇಷನ್ ಆಫ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಇಂಡಿಯಾದ ಅಧ್ಯಕ್ಷ ಅಶ್ವಿನ್ ನಾಯ್ಕ್ ಎಡಪದವು. ಮಳೆಗಾಲದಲ್ಲಿ ಆರ್ಭಟ ಜಾಸ್ತಿ ಇರುವ ಜಾಗದಲ್ಲಿ ಶೇಡಿ ಮಣ್ಣನ್ನು ತಂದು ತುಂಬಿಸಿ ಅದರಿಂದ ಅವರೊಂದು 4 ಲೇನ್ ಹೈವೇಯನ್ನು ನಿರ್ಮಾಣ ಕಾರ್ಯಕ್ರಮ ಶುರು ಮಾಡ್ತಾರೆ. ನಾವು ಕೇಳುವಾಗ ಕಳೆದ ವರ್ಷ ಕೂಡ ಡಕ್ಟನ್ನು ಏನು ಮಾಡ್ತೀರಾ, ಡಕ್ಟ್ ಓಪನ್ ಇದೆ, ಇಲ್ಲ ಅದು ಹರಿದು ಹೋಗ್ತದೆ ಅಂತ ಹೇಳ್ತಾ ಇದ್ರು. ಹರಿದು ಹೋಗಲಿಕ್ಕೆ ಇರೋದು ಕೆಳಗೆ ಎಲ್ಲ ವರ್ಗಾ ಲ್ಯಾಂಡ್, ಯಾವುದು ಇಲ್ಲಿ ಪರಂಬೋಕು ಗೌರ್ಮೆಂಟ್ ತೋಡು ಇಲ್ಲ. ಇಲ್ಲಿ ನಾವು ನಮ್ಮ ಕೃಷಿಗೋಸ್ಕರ ಮಾಡಿದ ಚಿಕ್ಕ ಚಿಕ್ಕ ತೋಡುಗಳಲ್ಲಿ ಇವರು 1 ಕಿಲೋಮೀಟರ್ ದೂರದಿಂದ 2 ಡಕ್ಟನ್ನು ಒಂದಕ್ಕೆ ಮಾಡಿಕೊಂಡು ಅದನ್ನು 2 ಕಿಲೋಮೀಟರ್ದು ನೀರನ್ನು ಎಲ್ಲ ತಂದು ಒಂದು ಜಾಗದಲ್ಲಿ ಬಿಡ್ತೇವೆ ಅಂತ ಹೇಳಿದರೆ ಅದು ಯಾವ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ನಮ್ಮ ಅಜ್ಜಂದಿನಿಂದ ಇಲ್ಲಿ ಬಂದು ಅವರು ಕೃಷಿ ಮಾಡಿಕೊಂಡು ನಾವು ಇಷ್ಟು ಬೆಳೆದ ಕೃಷಿ ನಾಶ ಆಗಿದೆ. ಕಳೆದ ವರ್ಷ ನಮ್ಮ ಕರಿಮೆಣಸು ಕಂಪ್ಲೀಟ್ ನಾಶ ಆಗಿದೆ. ಈಗ ಪುನಃ ನೀರು ನಿಂತು ನಮ್ಮ ನೇಬರಾದ ಜಾನ್ ಅವರಿಗೆ ಇವನ್ನ ಪುಷ್ಪಾಚಾರ್ಯ ಅವ್ರ ಫ್ಯಾಮಿಲಿ ಅವರಿಗೆ ಕೂಡ ನೋಡಿದರೆ ಅಲ್ಲಿ ಕೂಡ ಒಂದು 15 ಫೀಟ್ ನೀರೇ ನಿಲ್ಲಿಸಿಬಿಟ್ಟಿದ್ದಾರೆ. ಮೊನ್ನೆ ತಹಶೀಲ್ದಾರ್ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅವರು ತಾತ್ಕಾಲಿಕವಾಗಿ ಆ ನೀರನ್ನು ಸ್ವಲ್ಪ ಕೆಳಗೆ ಕಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ನನ್ನ ಲೆಕ್ಕದಲ್ಲಿ ಅದು ಸೊಲ್ಯೂಷನ್ ಅಲ್ಲ. ಯಾಕೆಂದರೆ ಭಾರೀ ಚಿಕ್ಕ ಪ್ರಮಾಣದಲ್ಲಿ ಆ ನೀರು ಹೋಗ್ತಾ ಇದೆ. ಈ ನೀರು ಖಾಲಿ ಆಗಲಿಕ್ಕೆ ಇನ್ನೊಂದು 1 ತಿಂಗಳು ಇಲ್ಲ 2 ತಿಂಗಳು ಬೇಕಾಗ್ಬೋದು. ಆ ರೀತಿ ಅವ್ರು ಬಿಟ್ಟರೆ ಅವರು ಅದಕ್ಕೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡಿ ಮೊನ್ನೆ ಅವರು ಪ್ರಾಮಿಸ್ ಮಾಡಿದರು, ನಾವು ಸ್ವಲ್ಪ ನೀರು ಕೆಳಗೆ ಹೋದ ತಕ್ಷಣ ನಾವು ಪಂಪ್ ಮಾಡ್ತೇವೆ, ನಾವು 30 HP 40 HP ಪಂಪ್ ತರ್ತೇವೆ ಅಂತ. ಇಲ್ಲಿ ಯಾರೂ ಕೂಡ ಬಂದಿಲ್ಲ ಅದರ ನಂತರ.